ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 29ನೇ ಅಧ್ಯಾಯ ಶ್ಲೋಕ 24. ಅಹಮುಚ್ಚಾವಚೈ ದ್ರವ್ಯೇ ಕ್ರಿಯೆಯ ಉತ್ಪನ್ನಯ ಅನಗೆ ನಾಯೇವ ತುಷ್ಯೇ ಅರ್ಚಿತ ಅರ್ಚಾಯ ಭೂತಗ್ರಾಮ ಅವಮಾನಿನ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದನ ಸ್ವಾಮಿ ಶಿಲ್ಪ್ರಪಾದ್ ಜೈ. ನನ್ನ ಪ್ರೀತಿಯ ತಾಯಿಯೇ, ಸಕಲ ಜೀವಿಗಳಲ್ಲಿಯೂ ನನ್ನ ಇರುವಿಕೆಯನ್ನು ಅರಿಯದೆ ಒಬ್ಬ ವ್ಯಕ್ತಿಯು ಸರಿಯಾದ ಧಾರ್ಮಿಕ ಕ್ರಿಯೆಗಳಿಂದ ಮತ್ತು ಪರಿಕರಗಳಿಂದ ನನ್ನನ್ನು ಪೂಜಿಸುತ್ತಿರಬಹುದು. ಹಾಗಿದ್ದರೂ ದೇವಾಲಯದಲ್ಲಿ ನನ್ನ ವಿಗ್ರಹದ ಅರ್ಚನೆಯಿಂದ ಎಂದಿಗೂ ನನ್ನನ್ನು ತೃಪ್ತಿ ಪಡಿಸಲಾರನು. ಯೇಸ್ ಕೃಷ್ಣ. ಸಾರಿ. ಕಪಿಲ ಮುನಿ ಹೇಳುವಂಥದ್ದು ದೇವತಿಗೆ ಎಂತ ಹೇಳುವಂಥದ್ದು, ಒಬ್ಬ ನನ್ನ ವಿಗ್ರಹಕ್ಕೆ ಪೂಜೆ ಮಾಡಬಹುದು ಸರಿಯಾದ ರೀತಿಯಲ್ಲಿ, ಆದರೆ ಅವನಿಗೆ ನಾನು ಎಲ್ಲ ಜೀವಿಗಳಲ್ಲಿ ಇದ್ದೇನಂತ ಅವನಿಗೆ ಅರಿವಿಲ್ಲ ಅಂತೆ. ಅಂಥವನ ಪೂಜೆ ಭಗವಂತನಿಗೆ, ಕಪಿಲನಿಗೆ ಪ್ಲೀಸ್ ಆಗುವುದಿಲ್ಲ ಅಂತ. ಹಾಗಾಗಿ ನಾವೆಲ್ಲ ಮಾಡಿದೆಲ್ಲ ಶ್ರಮ ಏವ ಹಿ ಕೇವಲಂ. ಸಿಂಪ್ಲಿ ಅಲ್ಲ, ಸಮಥಿಂಗ್ ಇಸ್ ದೇರ್, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಅದು ಹೇಳುವಂಥದ್ದು ಹಾಗೆ ಅದಕ್ಕೆ ಹೇಳುವಂಥದ್ದು ಒಂದು ಮೇನ್ ಥಿಂಗ್ ಈಸ್ ಕಾನ್ಷಿಯಸ್ನೆಸ್, ಪ್ರಜ್ಞೆ. ನಾವು ಯಾವ ಪ್ರಜ್ಞೆಯಲ್ಲಿ ಪೂಜೆ ಮಾಡ್ತೇವೆ, ಯಾವ ಪ್ರಜ್ಞೆಯಲ್ಲಿ ಇರ್ತೇವೆ, ಅದು ತುಂಬ ಮುಖ್ಯ. ಯಾಕೆಂದ್ರೆ ಸಾಯುವಾಗ ಕೊಂಡೋಗ್ಲಿಕ್ಕೆ ಆಗುವಂಥದ್ದು ನಮ್ಮ ಪ್ರಜ್ಞೆ. ಈಗ ನಮ್ಮ ಪ್ರಜ್ಞೆ ಪೂರ್ತಿ ಕಲುಷಿತವಾಗಿದ್ದರೆ ವಿ ವಿಲ್ ಟೇಕ್ ಬರ್ತ್ ಇನ್ ಕ್ರೋ ಫ್ಯಾಮಿಲಿ. ಕಾಗೆಯ ಫ್ಯಾಮಿಲಿಯಲ್ಲಿ ನಮಗೆ ಜನ್ಮ ಸಿಗ್ತದೆ. ಯಾಕೆಂದ್ರೆ ನಮ್ಮ ಪ್ರಜ್ಞೆ ಕಲುಷಿತವಾಗಿದೆ. ಅದೇ ನಮ್ಮ ಪ್ರಜ್ಞೆ ಪ್ಯೂರ್ ಆಗಿದ್ರೆ ಯು ವಿಲ್ ಟೇಕ್ ಬರ್ತ್ ಇನ್ ಸ್ವ್ಯಾನ್ ಫ್ಯಾಮಿಲಿ. ಈಗ ಕ್ರೋ ಮತ್ತೆ ಸ್ವ್ಯಾನ್ ಅಂದ್ರೆ ಅಂತ, ಕ್ರೋ ಅಂದ್ರೆ ಮೆಟೀರಿಯಲ್ ಥಿಂಗ್ಸ್, ಸ್ವ್ಯಾನ್ ಅಂದ್ರೆ ಸ್ಪಿರಿಚುವಲ್ ಥಿಂಗ್ಸ್. ಮೆಟೀರಿಯಲ್ ಥಿಂಗ್ಸ್ ಅಂದ್ರೆ ಗಾರ್ಬೇಜ್, ಸ್ಪಿರಿಚುವಲ್ ಥಿಂಗ್ಸ್ ಅಂದ್ರೆ ನೆಕ್ಟರ್. ಹಾಗಾಗಿ ಎನಿ ಪರ್ಸನ್ ಈಸ್ ಜಡ್ಜ್ಡ್ ಬೈ ಹಿಸ್ ಕಾನ್ಷಿಯಸ್ನೆಸ್. ಒಬ್ಬ ವ್ಯಕ್ತಿಯನ್ನು ನಾವು ಮಾಪನ ಮಾಡುವಂಥದ್ದು ಎಂತ, ಅವನ ಪ್ರಜ್ಞೆಯಿಂದ. ಎಸ್, ಅವನ ಪ್ರಜ್ಞೆ ಹೇಗೆ ಉಂಟು ಅಂತ. ಆದ್ರೆ ಈಗ ನಮಗೆ ಪ್ರಜ್ಞೆಯನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಒಬ್ಬನ ನಾವು ನೋಡ್ತೇವೆ, ಪ್ರಜ್ಞೆಯನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗೆ? ಎಸ್, ಯಾರು ಹೇಳ್ತೀರಿ? ಮತ್ತೆ ಹೇಗೆ ನಾವು ಮಾಪನ ಮಾಡುವಂಥದ್ದು? ಹೌ ಟು ಜಡ್ಜ್? ಎಸ್, ಹೇಗೆ? ಅವನ ನಡವಳಿಕೆಯ ಮೂಲಕ ಪ್ರಭುಜಿ. ನಡವಳಿಕೆ ಅಂದ್ರೆ ಯಾವ ರೀತಿಯ ನಡವಳಿಕೆ? ಅಂದ್ರೆ ಅವನು ಹೇಗೆ ಎಲ್ಲರೊಟ್ಟಿಗೆ ನಡ್ಕೊಳ್ತಾನೆ, ಒಂದೇ ರೀತಿಯ ಪ್ರೀತಿ ಆಧಾರಗಳಿಂದ ನೋಡ್ತಾನೆ ಅಂತ ಅನ್ನೋದು ಮುಖ್ಯ. ಓಕೆ, ಅವನು ಮಾತಿಂದನೂ ತಿಳಿಯುತ್ತೆ. ಓಕೆ, ಮಾತಿಂದ ಕೆಲವರು ಒಳ್ಳೆ ಮಾತಾಡ್ತಾರೆ, ಒಳಗೆ ಎಂತ ಗಾರ್ಬೇಜ್ ಇರ್ತದೆ. ಎಂತ ಮಾಡುವಂಥದ್ದು ಮತ್ತೆ ನಾವು? ಎಸ್, ಮಾತಿನ ನಮಗೆ ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅನ್ಲೆಸ್ ಯು ಹ್ಯಾವ್ ಹೈಯರ್ ಕಾನ್ಷಿಯಸ್ನೆಸ್, ಯು ಕ್ಯಾನಾಟ್ ಜಡ್ಜ್ ದಟ್ ಪರ್ಸನ್. ಇಫ್ ಯು ಕಾನ್ಷಿಯಸ್ನೆಸ್, ಎಲ್ಲರನ್ನು ಸಮನಾಗಿ ನೋಡ್ತಾರೋ ಅವ್ರನ್ನ ಪ್ರಥಮ ಶ್ರೇಣಿಯ ಭಕ್ತರು. ಓಕೆ, ಎಸ್. ನೋಡಿ ಹೇಗೆ ಅಂದ್ರೆ,
ಅದಕ್ಕೆ ಹೇಳುವಂಥದ್ದು, ನಾನು ನಿನ್ನೆ ಭಕ್ತಿವೈಭವ ಕ್ಲಾಸಲ್ಲಿ ಹೇಳಿದೆ, ರೈಟ್ ಆಟಿಟ್ಯೂಡ್. ರೈಟ್ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಆಟಿಟ್ಯೂಡ್, ನಡವಳಿಕೆ. ಹಾಗಾಗಿ ವಿಷ ಮತ್ತೆ ವಿಷಯ. ವಿಷ ಅಂದ್ರೆ ಪಾಯ್ಸನ್, ವಿಷಯ ಅಂದ್ರೆ ಸೆನ್ಸ್ ಆಬ್ಜೆಕ್ಟ್. ಹಾಗೆ ಒಬ್ಬ ಪಾಯ್ಸನ್ ತಗೊಂಡ್ರೆ ಒಂದು ದೇಹ ಮಾತ್ರ ಹೋಗುವಂಥದ್ದು. ಆದರೆ ಒಬ್ಬ ವಿಷಯ ಸೆನ್ಸ್ ಆಬ್ಜೆಕ್ಟ್ ಕಡೆಗೆ ಅವನಿಗೆ ಇದ್ರೆ ಲೈಫ್ ಆಫ್ಟರ್ ಲೈಫ್ ಈಸ್ ಸಫರಿಂಗ್. ಯಾಕೆಂದ್ರೆ ಆ ಪ್ರಜ್ಞೆ ಕೊಂಡೋಗುವಂಥದ್ದು ಇನ್ನೊಂದು ದೇಹಕ್ಕೆ. ಅಲ್ಲಿ ಕೂಡ ಅದೇ ಹುಟ್ಟು ಗುಣ ಸುಟ್ಟರು ಹೋಗುವುದಿಲ್ಲ ಹೇಳ್ತೇವಲ್ಲ. ಈ ಕೆಲವೊಮ್ಮೆ ನಮ್ಗೆ ಆಗ್ತದೆ, ಯಾಕೆ ಅಪ್ಪ ಈ 4 ವರ್ಷದಿಂದ ನಾನು ಭಕ್ತಿಯಲ್ಲಿದ್ದೇನೆ, ಯಾಕೆ ನನಗೆ ಆಗ್ತಾ ಇಲ್ಲ? ಇದು 4 ವರ್ಷ ಅಲ್ಲ, ನಾವು ವಿ ಹ್ಯಾವ್ ಟೇಕನ್ ಬಿಲಿಯನ್ಸ್, ಮಿಲಿಯನ್ಸ್ ಕೂಡ ಅಲ್ಲ, ಬಿಲಿಯನ್ಸ್, ಬಿಲಿಯನ್ಸ್ ಕೂಡ ಅಲ್ಲ, ಟ್ರಿಲಿಯನ್ಸ್ ಆಫ್ ಬರ್ತ್. ಟ್ರಿಲಿಯನ್ಸ್ ಆಫ್ ಬರ್ತ್ ಅಲ್ಲಿ ಎಂತ ಮಾಡಿದ್ವಿ ನಾವು? ಚೂವಿಂಗ್ ದ ಚ್ಯೂಡ್, ಪುನಃ ಪುನಃ ಚರ್ವಿತ ಶರ್ವಾನಾನ. ನಮಗೆ ಸಾಕೇ ಆಗುವುದಿಲ್ಲ. ಈಗ ಹೇಗಂದ್ರೆ ನೋಡಿ, ಈ ಕ್ರಿಕೆಟ್ ಪ್ಲೇಯರ್ನವರೆಲ್ಲ ಚೀವಿಂಗಮ್ ತಿಂತಾರೆ, ಚೀವಿಂಗಮ್ ತಿಂತಾರೆ. ಹಾಗೆ ಹೋಗುವಾಗ, ಫೀಲ್ಡಿಗೆ ಹೋಗುವಾಗ, ಇಲ್ಲ ಬ್ಯಾಟಿಂಗ್ ಹೋಗುವಾಗ ತಿಂತಾ ಇರ್ತಾರೆ, 3 ಗಂಟೆ ತಿಂತಾ ಇರ್ತಾರೆ. ಅದನ್ನೇ ಜಗ್ದದನ್ನೇ ಜಗಿಯುವಂಥದ್ದು. ಜ್ಯೂಸ್ ಇಲ್ಲ ಅದರಲ್ಲಿ, ಜ್ಯೂಸ್ ಒಂದು 10 ನಿಮಿಷದಲ್ಲಿ ಹೋಗ್ತದೆ. ಹಾಗೆ ನಾವು ಕೂಡ ಅದೇ. ಹೇಗೆಂದ್ರೆ ತುಂಬಾ ಕೋಟಿಗಟ್ಟಲೆ ಜನ್ಮ ತೆಗೆದಿದ್ದೇವೆ, ನಾವು ಮಾಡುವಂಥದ್ದು ಎಂತ? ಸೇಮ್, ಪುನಃ ಪುನಃ ಚರ್ವಿತ ಚರ್ವನಾನ, ಚೂವಿಂಗ್ ದ ಚ್ಯೂಡ್. ಎಂತ ಜಗ್ದಿದ್ದೇವೆ ಅದನ್ನೇ ಜಗಿಯುವಂಥದ್ದು. ಹಾಗಾಗಿ ಎಂತ ಹೇಳುವಂಥದ್ದು, ಸುಲಭ ಇಲ್ಲ, ಅದೇ ರೀತಿ ಕಷ್ಟ ಕೂಡ ಇಲ್ಲ. ಸುಲಭ ಕೂಡ ಇಲ್ಲ, ಕಷ್ಟ ಕೂಡ ಇಲ್ಲ. ಅಂದ್ರೆ ಅವರ್ ವಿಲ್ ಪವರ್ ಶುಡ್ ಬಿ ಸ್ಟ್ರಾಂಗ್. ನಾವು ದೃಢ ಸಂಕಲ್ಪದಲ್ಲಿರಬೇಕು. ವಿ ಶುಡ್ ಬಿ ಡಿಟರ್ಮೈನ್. ಎಸ್, ನೋ ಮೋರ್ ಸೆನ್ಸ್ ಆಬ್ಜೆಕ್ಟ್, ಐ ವಿಲ್ ಓನ್ಲಿ ಸರ್ವ್ ಕೃಷ್ಣ. ಈ ರೀತಿಯ ನಾವು ಎಂತ ಹೇಳುವಂಥದ್ದು, ಫರ್ಮ್ ಆದ ಡಿಸಿಷನ್ ತಗೊಳ್ಬೇಕು. ನೋ ಟು ಮಾಯಾ, ಸೇ ಎಸ್ ಟು ಕೃಷ್ಣ. ಬರ್ತಾ ಇರ್ತದೆ ಮಾಯಾ, ಎಸ್, ನೋ, ನೋ ಟು ಮಾಯಾ, ಎಸ್ ಟು ಕೃಷ್ಣ, ನೋ ಟು ಮಾಯಾ, ಎಸ್ ಟು ಕೃಷ್ಣ. ಈ ರೀತಿ ಇದು ನಮ್ಮ ಎಂತ ಹೇಳುವಂಥದ್ದು ಪರೀಕ್ಷೆ, ಟೆಸ್ಟ್. ಹಾಗೆ ಈ ರೀತಿ ಮಾಡಿ 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 ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗ್ತದೆ. ಈಗ ಎಂತ ಆಗ್ತದೆ ಅಂದ್ರೆ, ಭಕ್ತಿಗೆ ಬಂದಿದ್ದೇವೆ, ಭಕ್ತಿಗೆ ಬಂದ ಮೇಲೆ ಕೂಡ ಎಂತ ಹೇಳುವಂಥದ್ದು ಕೃಷ್ಣ ಪ್ರಜ್ಞೆ ಇದ್ದೇವೆ, ಆದರೆ ಹೆಸರಿಗೆ ಅಟ್ಯಾಚ್ಮೆಂಟ್ ಹೋಗ್ಲಿಲ್ಲ. ಯಾಕೆಂದ್ರೆ ಇದು ಒಂದು ಲೈಫ್ ಇದಲ್ಲ, ನಾನು ಹೇಳಿದ ಹಾಗೆ ಟ್ರಿಲಿಯನ್ಸ್ ಆಫ್ ವಿ ಹ್ಯಾವ್ ಟೇಕನ್ ಬರ್ತ್. ಮತ್ತೆ ಟ್ರಿಲಿಯನ್ಸ್ ಆಫ್ ಬರ್ತ್ ಅಲ್ಲಿ ನಮ್ಮ ಒಳಗೆ ಅದು ಅಂಟಿಕೊಂಡಿದೆ, ಪ್ರೀವಿಯಸ್ ವಾಸನ, ನಮ್ಮ ಇಂಡಿಯನ್ ಲೈಫ್ ಇದು ವಾಸನ. ಅದು ಹೋಗ್ಬೇಕಿದ್ರೆ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಸ್ಟೆಪ್, ಮೇಜರ್ ಸೀರಿಯಸ್. ಈಗ ಎಂತ ಹೇಳುವಂಥದ್ದು, ಸಪೋಸ್ ಎನಿ ಪೇಷಂಟ್ ಈಸ್ ಇನ್ ಹಾಸ್ಪಿಟಲ್. ಈಗ ಯಾರಾದ್ರೂ ಒಂದು ಪೇಷಂಟ್ ಇದ್ದಾನೆ ಹಾಸ್ಪಿಟಲ್, ICU ಅಲ್ಲಿ ಇದ್ದಾನೆ. ಆಗ ಪೇಷಂಟ್ ಪಾರ್ಟಿ ಹೋಗಿ ಹೇಳ್ತಾರೆ ಡಾಕ್ಟರ್ ಹತ್ರ, ಇಫ್ ಯು ಆರ್ ಟ್ರೈಂಗ್, ಯು ಟ್ರೈ ಸಮಥಿಂಗ್ ಸೀರಿಯಸ್, ವಿ ವಾಂಟ್ ಹಿಮ್ ಟು ಬಿ ಸೇವ್ಡ್. ಅವನನ್ನು ಬಚಾವ್ ಮಾಡಲೇಬೇಕು, ಹಣ ಎಷ್ಟು ಖರ್ಚಾದ್ರೂ ಕೂಡ ಚಿಂತೆ ಇಲ್ಲ. ಹೌದಾ ಅಲ್ವಾ? ನಾವು ಈ ರೀತಿ ಹೇಳುವುದಿಲ್ವಾ? ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಸ್ಪತ್ರೆಗೆ ಹೋದ್ರೆ ನಾವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡುದಿಲ್ವಾ? ಎಸ್, ನಾವು ಹೇಳ್ತೇವೆ, ನೀವು ಎಂತ ಬೇಕಿದ್ರು ಮಾಡಿ, ಸೀರಿಯಸ್ ಆಗಿ ಪ್ರಯತ್ನ ಮಾಡಿ, ಹಣದ್ದು ನೀವು ಟೆನ್ಷನ್ ಮಾಡ್ಬೇಕು, ಈ ರೀತಿ ಹೇಳುವುದಿಲ್ವಾ ನಾವು? ಹೇಳ್ತೀವಿ ಪ್ರಭುಜಿ. ಎಸ್. ಹಾಗೆ ಇಲ್ಲಿ ಕೂಡ ಹಾಗೆ, ಮಾಯೆಯಿಂದ ಬಚಾವಾಗ್ಲಿಕ್ಕೆ ಯು ಶುಡ್ ಬಿ ಸೀರಿಯಸ್, ವೆರಿ ಸೀರಿಯಸ್, ತುಂಬಾ ಸೀರಿಯಸ್. ಕೃಷ್ಣ ನೋಡ್ತಾ ಇರ್ತಾನೆ, ಕೃಷ್ಣ ವಿಲ್ ಬಿ ಸೀಯಿಂಗ್. ಹಾಗೆ ನಿನ್ನೆ ಭಕ್ತಿ ವೈಭವ ಕ್ಲಾಸಲ್ಲಿ ಹೇಳಿದ್ರು ಎಂತಂದ್ರೆ, ನಾವು ತಪ್ಪು ಮಾಡದಿದ್ದು ಕೂಡ ನಾವು ಯಾಕೆ ಒಪ್ಬೇಕಂತ. ಸಿ, ಹೇಗೆ ಅಂದ್ರೆ,
ಅವನನ್ನು ಪ್ಲೀಸ್ ಮಾಡಲಿಕ್ಕೆ, ಇವನನ್ನು ಪ್ಲೀಸ್ ಮಾಡಲಿಕ್ಕೆ, ಇವನನ್ನು ಪ್ಲೀಸ್ ಮಾಡಲಿಕ್ಕೆ ನಾವು ಇರುವುದಲ್ಲ. ವಿ ಆರ್ ದೇ ಹಿಯರ್ ಟು ಪ್ಲೀಸ್ ಕೃಷ್ಣ. ವಿ ಆರ್ ಹಿಯರ್ ಟು ಪ್ಲೀಸ್ ಕೃಷ್ಣ. ಕೃಷ್ಣನನ್ನು ಪ್ಲೀಸ್ ಮಾಡಲಿಕ್ಕೆ ನಾವು ಇರುವಂಥದ್ದು. ನಮಗೆ ಮರ್ತು ಹೋಗಿದೆ ಅದು. ಹಾಗಾಗಿ ಕೃಷ್ಣ ವಿಲ್ ಬಿ ಸೀಯಿಂಗ್ ನಾವೆಷ್ಟು ಸಿನ್ಸಿಯರ್ ಅಂತ. ಕೃಷ್ಣ ನೋಸ್ ಯು ಆರ್ ಎಂತ ಹೇಳುವಂಥದ್ದು, ರೈಟ್. ಅದರ್ ಪೀಪಲ್ ಮೇ ಸೇ ಯು ಆರ್ ರಾಂಗ್. ಉಳಿದ ಜನರು ಹೇಳ್ಬೋದು ನೀವು ತಪ್ಪ ಅಂತ. ಓಕೆ, ನೀವು ರೈಟ್, ಕೃಷ್ಣನಿಗೆ ಗೊತ್ತುಂಟು. ಹಾಗಾಗಿ ನಾವು ಪ್ಲೀಸ್ ಮಾಡ್ಲಿಕ್ಕೆ ಯಾರಿಗೆ ಇರುವಂಥದ್ದು? ಕೃಷ್ಣನಿಗೆ. ಸೊ ಡಿವೋಟಿ ಇದು, ಡಿವೋಟಿ ಅವರಿವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಡಿವೋಟಿ ಮೀನ್ಸ್ he has to please Krishna. Is only this thing, and please Guru, Krishna and all Vaishnavas who are in line with Krishna. ಯಾರೆಲ್ಲ ಕೃಷ್ಣ ಲೈನ್ ಅಲ್ಲಿ ಇದ್ದಾರೆ ಅವರನ್ನು ಪ್ಲೀಸ್ ಮಾಡ್ಲಿಕ್ಕೆ. ದಟ್ಸ್ ಇಟ್. ಹಾಗೆ ನಾವು ಈ ವಿಚಾರಕ್ಕೆ ಬರಬೇಕು. ಹಾಗೆ ಇಲ್ಲಿ ಕಪಿಲ ಹೇಳುವಂಥದ್ದು ಎಂತ, ಖಾಲಿ ಕಾಟಾಚಾರದು ಎಂತ ಹೇಳುವಂಥದ್ದು ನನಗೆ ಪ್ಲೀಸ್ ಆಗುವುದಿಲ್ಲ ಅಂತ. ಇಫ್ he is doing nice worship for me and he doesn't know to give respect to other living entities, ಅವನ ಪೂಜೆ ನಾನು ಆಕ್ಸೆಪ್ಟ್ ಮಾಡುವುದಿಲ್ಲ, ಅದು ನನಗೆ ಪ್ಲೀಸ್ ಆಗುವುದಿಲ್ಲ. ಹಾಗಾಗಿ ಈಗ ನಾವು ಗೃಹಸ್ಥ ಇರಲಿ, ಬ್ರಹ್ಮಚಾರಿ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸ ಇರಲಿ, ಯಾವುದೇ ಇರಲಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಯಾವುದೇ ಇರಲಿ, ದ ಗೋಲ್ ಈಸ್ ಟು ಪ್ಲೀಸ್ ಕೃಷ್ಣ. ಕೃಷ್ಣ ಪ್ಲೀಸ್ ಆಗಿದ್ದಾನ, ನಂದು ಯಾವುದೇ ಆಕ್ಟಿವಿಟೀಸ್ ಉಂಟು. ಈಗ ಎಸ್ ನಾನು ಕೆಲಸದಲ್ಲಿದ್ದೆ, ನಾನು ಹಣ ಮಾಡ್ತಾ ಇದ್ದೇನೆ, ಎಸ್ ನಾನು ಹಣದಿಂದ ಎಂಥದ್ದು ಕೃಷ್ಣನಿಗೆ ಪ್ಲೀಸ್ ಆಗುವಾಗೆ ನಾನು ಮಾಡಿದ್ದೇನೆ? ಇಲ್ಲ. then it is waste. You may be doing so called your duties. ನಾವು ಹೇಳ್ಬೋದು ನನಗೆ ಜವಾಬ್ದಾರಿ ಉಂಟು, ನನಗೆ ಮನೆಯಲ್ಲಿ ಜವಾಬ್ದಾರಿ ಉಂಟು, ಇನ್ನೊಂದುಂಟು, ಅದು ಉಂಟು, ಇದು ಉಂಟು. ಈ ಜವಾಬ್ದಾರಿ ಎಂತ ಹೇಳುವಂಥದ್ದು ಬೇಕು. ಆದ್ರೆ ಕೃಷ್ಣ ಹೇಳುವುದೆಂತ, ವಾಟ್ ಎವರ್ ಜವಾಬ್ದಾರಿ ಯು ಡು, ವೆದರ್ ಯು ಆರ್ ಪ್ಲೀಸಿಂಗ್ ಮೀ. ನಾವು ಖಾಲಿ ಜವಾಬ್ದಾರಿ ಸರ್ಕಲ್ ಆಗಿ ಅದರೊಳಗೆ ಎಂತ ಹೇಳುವಂಥದ್ದು ಸೈಕಲನ್ನು ಆ ಸರ್ಕಲ್ ಒಳಗೆ ನಾವು ತಿರುಗಿಸಿದ್ರೆ ಪ್ರಯೋಜನ ಇಲ್ಲ. ವೆದರ್ ಯು ಆರ್ ಪ್ಲೀಸಿಂಗ್ ಕೃಷ್ಣ ಬೈ ಯುವರ್ ಆಕ್ಟಿವಿಟೀಸ್. ಹಾಗೆ ಸೆಂಟ್ರಲ್ಲಿ ಕೃಷ್ಣ ಇರಬೇಕು. ಯು ಮೇ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಇಫ್ ಇಟ್ ಈಸ್ ನಾಟ್ ಪ್ಲೀಸಿಂಗ್ ಕೃಷ್ಣ, ಶ್ರಮ ಏವೈ ಕೇವಲಂ, ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ಇದು ಕಪಿಲ ಮುನಿ ಹೇಳುವಂತ. ಹಾಗಾಗಿ ನಾವೆಂತ ಮಾಡ್ಬೇಕಂದ್ರೆ ಕೃಷ್ಣನನ್ನು ಸೆಂಟರ್ಗೆ ತರಬೇಕು. ಸೆಂಟರಲ್ಲಿ ಕೃಷ್ಣ ಬರಬೇಕು. ಈಗ ಎಂತಾಗಿದೆ ಅಂದ್ರೆ ಕೃಷ್ಣ ಸೆಂಟರ್ ಅಲ್ಲಿ ಇಲ್ಲ. ಹಾಗಾಗಿ ನಾವು ಈಗ ಎಂತಂದ್ರೆ ಈ ಇಂದ್ರಿಯ ಸುಖದಲ್ಲಿ ತೊಡಗಿದ್ದೇವೆ, ಸೆನ್ಸ್ ಗ್ರಾಟಿಫಿಕೇಶನ್. ನೋಡಿ, ಇಫ್ ಯು ಆರ್ ನಾಟ್ ಯೂಸಿಂಗ್ ಫಾರ್ ಕೃಷ್ಣ ದೆನ್ ಸೆನ್ಸ್ ಗ್ರಾಟಿಫಿಕೇಶನ್ ಬೈ ಡಿಫಾಲ್ಟ್ ಅದು ಇಂದ್ರಿಯ ಸುಖವೇ, ಅದಕ್ಕೆ ಬೇರೆ ವರ್ಡ್ ಇಲ್ಲ, ಇಂದ್ರಿಯ ಸುಖ. ಕೃಷ್ಣ ಸೆಂಟರ್ಗೆ ಬರಬೇಕು. ಹಾಗಾಗಿ ಯಾರ್ದು ಪ್ರಜ್ಞೆ ಡೆವಲಪ್ ಆಗಿದೆ, ಯಾರ್ದು ಕಾನ್ಷಿಯಸ್ನೆಸ್ ಡೆವಲಪ್ ಆಗಿದೆ, ಮುಂದುವರಿದಿದೆ, ಅವ ಕೃಷ್ಣನನ್ನು ಸೆಂಟರ್ಗೆ ತರ್ತಾನೆ. ಆ್ಯಂಡ್ ಯು ವಿಲ್ ಡೂ ಆಲ್ ಆಕ್ಟಿವಿಟೀಸ್. ಯಾವುದೇ ಆಕ್ಟಿವಿಟೀಸ್ ಮಾಡ್ಬೋದಂತೆ. ನೋಡಿ ಇವತ್ತು ನಿಮ್ಗನ್ನು ತೋರಿಸ್ತೇನೆ. ನಾನು ಬೆಳಿಗ್ಗೆ ಕ್ಲಾಸ್ ಕೇಳಿದ್ದು ಪ್ರಭುಪಾದಿದು, ಹಾಗಾಗಿ ಒಂದು ನಿಮಿಷ. ಎಸ್, ಪ್ರಭುಪಾದ ಹೇಳುವಂಥದ್ದು ಇದು ತುಂಬ ಇಂಪಾರ್ಟೆಂಟ್. ಒಂದು ಸೆಂಟೆನ್ಸ್ ಉಂಟು, ನನಗೆ ಅದು ತುಂಬ ಇಷ್ಟ ಆಯಿತು. ಪ್ರಭುಪಾದ ಓಕೆ, ಆಡಿಯೋ ಕೂಡ ಕೇಳಿಸ್ತಿದ್ದೇನೆ ನಿಮಗೆ, ಒಂದು ನಿಮಿಷ.
ಓಕೆ, ಒಂದು ನಿಮಿಷ. ಇಲ್ಲೇ ಬಂತು. ಒಂದು ನಿಮಿಷ, ಇದನ್ನು ಹಾಕ್ತೇನೆ. ಎಲ್ಲಿ ಎಕ್ಸಾಕ್ಟ್ ಹುಡುಕ್ಬೇಕು. ಓಕೆ, ಅನಾಶ್ರಿತ ಸನ್ಯಾಸ ರಿಯಲ್ ಮೀನ್ಸ್ ಒನ್ ಹೂ ಡಸ್ ನಾಟ್ ಟೇಕ್ ರೆಮ್ಯುನರೇಷನ್. ಓಕೆ ನೋಡಿ, ಓಕೆ ಇಲ್ಲಿ ನೋಡಿ ಪ್ರಭುಪಾದ ಹೇಳುವಂಥದ್ದು. Therefore, in the Shastras, it is forbidden that Kali Yuga, it is very difficult to follow the rules and regulation of a sannyasi. Therefore, better not to accept sannyasi. Kalo pancha vivarjayat. Sannyasam phala paitrikam devarena sto padim kalau pancha vivarjayat. Okay. Instead of becoming a false sannyasi, do not accept sannyasi. This is the injection of these Shastras. But for preaching work, we have to get help of some sannyasis. Preaching a big, ಅದಕ್ಕೆ ಪ್ರಪೋಸ್ ಮಾಡಿದ್ದಾರೆ. ಬಟ್ ವಿ ಶುಡ್ ರಿಮೆಂಬರ್ ದಟ್ ವಿ ಆರ್ ಇನ್ ಕಲಿಯುಗ. ಅಂದರೆ ಕಲಿಯುಗದಲ್ಲಿ ತುಂಬ ಕಷ್ಟ ಅಂತೆ ಫಾಲೋ ಮಾಡಲಿಕ್ಕೆ. ವಿ ಶುಡ್ ನಾಟ್ ಬಿ ಸೆಂಟಿಮೆಂಟಲಿ ವೆರಿ ಮಚ್ ಆಂಕ್ಷಿಯಸ್. ಪ್ಲೀಸ್ ಗಿವ್ ಮಿ ಸನ್ಯಾಸ ಆ್ಯಂಡ್ ದೆನ್ ಫಾಲ್ ಡೌನ್ ಆ್ಯಂಡ್ ಗೋ ಟು ಹೆಲ್. ಅದಲ್ಲ, ದಟ್ ಇಸ್ ನಾಟ್ ಗುಡ್. ಇಫ್ ನೋಡಿ, ಇಫ್ ಒನ್ ಈಸ್ ಏಬಲ್ ಟು ಸ್ಟ್ರಿಕ್ಟ್ಲಿ ಫಾಲೋ ದ ಸನ್ಯಾಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಈ ಶುಡ್ ಟೇಕ್. ಅದರ್ವೈಸ್ Krishna has said that sannyasa, ಈ ಸೆಂಟೆನ್ಸ್ ನಾನು ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ. ಓಕೆ, has said sannyasa means, real sannyasa means one who does not take any remuneration for his service to Krishna. Any remuneration, service to Krishna. This is real sannyasa. ಹಾಗಾಗಿ ನಾವು ಕೊಡುವಂಥದ್ದು, ತೆಗೊಳ್ಳುವುದು ಅಂತಲ್ಲ. ಈಗ ನಮ್ದೆಂತಂದ್ರೆ ನಮ್ಮ ನೇಚರ್ ಹೇಗಂದ್ರೆ ತೆಗೊಳ್ಳುವಂಥದ್ದು. ನೋ, ಬೈ ಗಿವಿಂಗ್ ಯು ವಿಲ್ ಬಿಕಮ್ ಗ್ರೇಟರ್, ನಾಟ್ ಬೈ ಟೇಕಿಂಗ್. ಹಾಗಾಗಿ ದಿಸ್ ಇಸ್ ರಿಯಲ್ ಸನ್ಯಾಸ. ದಟ್ ಈಸ್ ಸನ್ಯಾಸ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ. ಇಟ್ ಈಸ್ ಮೈ ಡ್ಯೂಟಿ. ಐ ಆಮ್ ಇಟರ್ನಲ್ ಸರ್ವೆಂಟ್ ಆಫ್ ಕೃಷ್ಣ. ಟು ಸರ್ವ್ ಈಸ್ ಮೈ ಡ್ಯೂಟಿ. ಕಾರ್ಯಂ ಐ ಮಸ್ಟ್ ಡೂ ಇಟ್. ಆಕ್ಚುಲಿ ದಟ್ ಮೆಂಟಾಲಿಟಿ ಇಸ್ ಸನ್ಯಾಸ. ಇಟ್ ಡಸಂಟ್ ಮ್ಯಾಟರ್ ವೆದರ್ ವಿ ಹ್ಯಾವ್ ಚೇಂಜ್ ದ ಡ್ರೆಸ್. ಹಾಗಾಗಿ ನಿಮ್ಗೆಲ್ಲರಿಗೂ ಸನ್ಯಾಸ ಆಗ್ಬೋದು, ಡ್ರೆಸ್ ಚೇಂಜ್ ಮಾಡಿ ಬರುವುದಲ್ಲ. ಆದರೆ ನೋಡಿ, ಅವ್ರು ನಾಟ್ ಪ್ರಭುಪಾದ ಹೇಳ್ತಾರೆ. ಬಟ್ ಇಫ್ ವಿ ಡಿಸೈಡ್ ಇಟ್ ದಟ್ ಐ ಆಮ್ ಅ ಇಟರ್ನಲ್ ಸರ್ವೆಂಟ್ ಆಫ್ ಕೃಷ್ಣ, ಮೈ ಓನ್ಲಿ ಡ್ಯೂಟಿ ಈಸ್ ಟು ಸರ್ವ್ ಕೃಷ್ಣ, ದಟ್ ಈಸ್ ಸನ್ಯಾಸ. ಪ್ರಭುಪಾದಿದ್ದು ವರ್ಡ್ ಎಲ್ಲ ಮಾಮೂಲಿ ಅಲ್ಲ. ಹಾಗಾಗಿ ಡ್ರೆಸ್ ಆಗಿ ಸನ್ಯಾಸ ಬರುವುದಲ್ಲ. ಎಸ್, ನನ್ನ ಎಂತ ಡಿಸಿಷನ್ ಓನ್ಲಿ ಸರ್ವ್ ಟು ಕೃಷ್ಣ, ಇವರೇ ಸನ್ಯಾಸಿ. ಪ್ರಭುಪಾದ ಹೇಳುವಂಥದ್ದು ಡ್ರೆಸ್ ಪ್ರಯೋಜನ ಇಲ್ಲ ಎಂತ, ಸಾರಿ, ಡ್ರೆಸ್ ಡಸಂಟ್ ಮ್ಯಾಟರ್ಸ್. ಡ್ರೆಸ್ ಸನ್ಯಾಸಿಯಾಗಿ ಕಾವಿ ಹಾಕ್ಬೇಕು ಇಲ್ಲ, ಈ ಸ್ಟಿಕ್ ಹಿಡಿಬೇಕು ಇಲ್ಲ. ಇಫ್ ಯು ಆರ್ ಡೂಯಿಂಗ್ ದಿಸ್ ದೆನ್ ಯು ಆರ್ ಸನ್ಯಾಸಿ, ಪ್ರಭುಪಾದ ಹೇಳುವಂಥದ್ದು. ಅಂಡ್ ಪ್ರಭುಪಾದ ಇಸ್ ಅಥಾರಿಟಿ. ಹಾಗೆ ವಿ ಶುಡ್ ನಾಟ್ ಟೇಕ್ ಎನಿ ರೆಮ್ಯುನರೇಷನ್. ತಗೊಳ್ಬಾರ್ದು ಅಂತ. ಹಾಗಾಗಿ ಭಗವಂತನ ಪ್ಲೀಸ್ ಆಗುವಂಥದ್ದು ನಾವು ಮಾಡಬೇಕು. ಓಕೆ, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ತುಂಬ ಒಳ್ಳೇದುಂಟು. ಎಂತಾಯ್ತು? ಎಸ್, ಒಂದು ನಿಮಿಷ. ಪ್ಲೀಸ್ ನೋ. ಓಕೆ, ಈಗ ನಾವು ಭಾವಾರ್ಥ ನೋಡುವ. ಓಕೆ, ಪ್ರಭುಪಾದ ಹೇಳುವಂಥದ್ದು, ದೇವಾಲಯದಲ್ಲಿ ವಿಗ್ರಹ ಅರ್ಚನೆಗಾಗಿ 64 ಬಗೆಯ ವಿಧಿಗಳಿವೆ. ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಉಂಟು. ವಿಗ್ರಹ ಅರ್ಪಿಸುವ ಅನೇಕ ವಸ್ತುಗಳಿವೆ. ಕೆಲವು ಬೆಳೆ ಉಳ್ಳವು ಮತ್ತು ಕೆಲವು ಬೆಳೆ ಬಾಳದವು.
ಅಂದರೆ ಕಾಸ್ಟ್ಲಿದು ಕೂಡ ಇರ್ತದೆ, ಕಾಸ್ಟ್ಲಿ ಇಲ್ಲದು ಕೂಡ ಇರ್ತದೆ ಭಗವಂತ ಅರ್ಪಣೆ ಮಾಡುವಂಥದ್ದು. ಕೃಷ್ಣ ಹೇಳುವಂತ ಅಂತ ನೋಡಿ, ನನಗೆ ಒಂದು ಚಿಕ್ಕ ಹೂವು, ಒಂದು ಎಲೆ, ಸ್ವಲ್ಪ ನೀರು ಅಥವಾ ಒಂದು ಚಿಕ್ಕ ಹಣ್ಣನ್ನು ಭಕ್ತನು ಅರ್ಪಿಸಿದರೂ ನಾನು ಸ್ವೀಕರಿಸ್ತೇನೆ. ಅಂದರೆ ಈ ಎಲೆ ಅಂದರೆ ತುಳಸಿ, ಹೂವು ಫ್ಲವರ್, ಮತ್ತು ನೀರು ತೋಯಂ, ಹಣ್ಣು ಫಲ. ಇದು ಯಾರ ಕಡು ಬಡವನ ಮನೆಯಲ್ಲಿ ಕೂಡ ಉಂಟು, ಎಲ್ಲರ ಮನೆಯಲ್ಲಿ ಉಂಟು. ನೀರು ಉಂಟು, ಮತ್ತು ಯಾವುದಾದೊಂದು ಹಣ್ಣು ಆಗ್ತದೆ, ಯಾವುದಾದೊಂದು ಹಣ್ಣು, ಮತ್ತು ತುಳಸಿ ಕೂಡ ಆಗ್ತದೆ ಮನೆಯಲ್ಲಿ, ಮತ್ತು ಒಂದು ಹೂವು ಆಗ್ತದೆ. ಭಗವಂತನಿಗೆ ಇಷ್ಟು ಕೊಟ್ಟರೆ ಆಯ್ತು, ಕೃಷ್ಣ ಪ್ಲೀಸ್ ಆಗ್ತಾನೆ, ಸ್ಯಾಟಿಸ್ಫೈ ಆಗ್ತಾನೆ. ಏನು ಭಗವದ್ಗೀತೆಯಲ್ಲಿ ವಿಧಿಸಲಾಗಿದೆ. ಓಕೆ, ಭಗವಂತನ ಮೇಲಿರುವ ಪ್ರೇಮ ಭಕ್ತಿಯ ಪ್ರಕಟಣೆಯೇ ನಿಜವಾದ ಉದ್ದೇಶ. ಅದು ಮೇಯ್ನ್ ಅಂತಂದರೆ ಪ್ರೇಮ ಭಕ್ತಿ. ನಮ್ಮೊಳಗೆ ಯಾವ ಭಕ್ತಿ ಉಂಟು ಅಂದರೆ, ಪ್ರೇಮ ಭಕ್ತಿ ಉಂಟಾ ಅಲ್ಲ ಸೋ ಕಾಲ್ಡ್ ಭಕ್ತಿ ಉಂಟಾ? ಪ್ರೇಮ ಭಕ್ತಿ ಅಂದರೆ ಎಂತ? ಈಗ ನಾನು ಹೇಳಿದ ಹಾಗೆ, ಕೃಷ್ಣ ಈಸ್ ಮೈ ಇಟರ್ನಲ್ ಮಾಸ್ಟರ್, ಐ ಆಮ್ ಈಸ್ ಇಟರ್ನಲ್ ಸರ್ವೆಂಟ್. ಹಾಗಾಗಿ ಭಗವಂತನಿಗೆ ಸೇವೆ ಮಾಡುವಂಥದ್ದು ನನ್ನ ಆದ್ಯ ಕರ್ತವ್ಯ, ಎಂಥದೇ ಇರಲಿ. ಐ ವಿಲ್ ನಾಟ್ ಟೇಕ್ ಎನಿ ರೆಮ್ಯುನರೇಷನ್. ದಿಸ್ ಇಸ್ ಪ್ರೇಮ ಭಕ್ತಿ. ಅದನ್ನು ಪ್ರೇಮ ಭಕ್ತಿ ಸ್ಟಾರ್ಟ್ ಆಗದೇ ಇರೋದು ಕೂಡ ಬೈ ಡೂಯಿಂಗ್ ದಿಸ್ ಒನ್ಸ್ ಅಟ್ ದಿ ಎಂಡ್ ಯು ವಿಲ್ ರೀಚ್ ಪ್ರೇಮ ಭಕ್ತಿ. ಈಗ ಪ್ರೇಮ ಭಕ್ತಿ ಇಲ್ಲದಿರ್ಬೋದು, ಆದರೆ ಈ ಎಂತ ಹೇಳುವಂಥದ್ದು ಫಿಲಾಸಫಿಗೆ ನಾವು ಒಪ್ಪಬೇಕು. ಈ ಫಿಲಾಸಫಿಯನ್ನು ಒಪ್ಪಿ ನಾವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಎಂತಾಗ್ತದೆ, ಹೆಂಡಿಗೆ ಪ್ರೇಮ ಭಕ್ತಿ ಬರ್ತದೆ. ಮಾಡ್ತಾ 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 ಹೇಗೆಂದರೆ, ಈಗ ಕೆಲವೊಮ್ಮೆ ITI ಆದಮೇಲೆ ಹುಡುಗರು ಸೇರ್ತಾರೆ ಕೆಲಸಕ್ಕೆ. ಅವರೊಂದು 10 ವರ್ಷ ಕೆಲಸ ಮಾಡಿದ ಮೇಲೆ ಆ ಫೀಲ್ಡಲ್ಲಿ ಅವರು ಫುಲ್ ಎಕ್ಸ್ಪರ್ಟ್ ಆಗ್ತಾರೆ. ಹೇಗೆ ಬೇಕಾದ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ, ಯಾಕೆಂದರೆ ಫ್ರಮ್ ಸೋ ಮೆನಿ ಇಯರ್ಸ್ ಈಸ್ ಡೂಯಿಂಗ್ ಸೇಮ್ ವರ್ಕ್. ಅದೇ ರೀತಿ ನಾವು ಕೂಡ ಈಗ ನಮ್ಮಲ್ಲಿ ಪ್ರೇಮ ಭಕ್ತಿ ಇಲ್ಲದಿರ್ಬೋದು, ಆದರೆ ನಾವು ಈ ಸೇವೆ ಬಿಡಬಾರ್ದಂತೆ. ಎಸ್ ಭಗವಂತ, ಐ ಆಮ್ ಯುವರ್ ಇಟರ್ನಲ್ ಸರ್ವೆಂಟ್, ಸರ್ವಿಂಗ್ ಯು ಈಸ್ ಮೈ ಓನ್ಲಿ ಡ್ಯೂಟಿ. ನಿನಗೆ ಸೇವೆ ಮಾಡೋದು ಮಾತ್ರ ನನ್ನ ಡ್ಯೂಟಿ, ಬೇರೆ ಯಾವುದು ಡ್ಯೂಟಿ ಅಲ್ಲ. ಅದು ನಾವೆಂತ ಹೇಳುವಂಥದ್ದು, ನನಗೆ ಇದು ಉಂಟಲ್ಲ ಡ್ಯೂಟಿ, ಇದು ಉಂಟಲ್ಲ, ತುಂಬ ಹೇಳ್ತೇವೆ ನಾವು ಲಿಸ್ಟ್. ಉಲ್ಟಾ ಉದ್ದೇಶ. ಅರ್ಪಣೆಗಳು ಗೌಣವಾದವು. ಭಗವಂತನಲ್ಲಿ ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳದಿದ್ದರೆ ನೈಜ ಭಕ್ತಿ ಇಲ್ಲದೆ ಹಲವು ವಿಧದ ಆಹಾರ ಪದಾರ್ಥಗಳು, ಹಣ್ಣುಗಳು ಮತ್ತು ಹೂಗಳು ಸುಮ್ಮನೆ ಅರ್ಪಿಸಿದರೆ ಭಗವಂತನಿಂದ ಅರ್ಪಣೆಯು ಸ್ವೀಕೃತವಾಗುವುದಿಲ್ಲ. ಈಗ ನೀವು ತುಂಬ ಎಂತ ಹೇಳುವಂಥದ್ದು ಎಲಾಬ್ರೇಟ್, ನಿಮ್ಮ ಹತ್ರ ತುಂಬ ದುಡ್ಡು ಇರ್ಬೋದು, ಆದರೆ ನಿಮ್ಮಲ್ಲಿ ಭಕ್ತಿ ಇಲ್ಲದಿದ್ದರೆ ಕೃಷ್ಣ ವಿಲ್ ನಾಟ್ ಆಕ್ಸೆಪ್ಟ್. ಈಗ ಹೇಗೆಂದ್ರೆ, ಇದಕ್ಕೆ ಉದಾಹರಣೆ ಸುಧಾಮ ಪ್ರಾಕ್ಟಿಕಲಿ ಈ ವಾಸ್ ಎ ಬೆಗ್ಗರ್. ಅಂದರೆ ಭಿಕ್ಷುಕ ಅಂದರೆ ಎಂತ, ಮೆಟೀರಿಯಲಿ ಎಂತ ಇರಲಿಲ್ಲ ಅವನಿಗೆ. ಈಗ ನಾವು ನೋಡುವಂಥದ್ದು ಅದೇ ಭೌತಿಕ, ಬಟ್ ಸ್ಪಿರಿಚುವಲಿ ಈ ವಾಸ್ ಎ ರಿಚ್. ಪ್ರಭುಪಾದ ಹೇಳುವಂಥದ್ದು ಆಧ್ಯಾತ್ಮಿಕವಾಗಿ ಅವ ಶ್ರೀಮಂತ, ಭೌತಿಕವಾಗಿ ಅವ ಬಡವ. ನಮ್ಮ ಪ್ರಕಾರ ಭೌತಿಕ ಬಡವ. ಹಾಗಾಗಿ ಅವ ಈ ಅವಲಕ್ಕಿ ಅನ್ಕೊಂಡು ಹೋಗ್ತಾನೆ, ಚಿಪ್ ರೈಸ್, ಅದು ಏನು ಅಲ್ಲ ಅಂತೆ. ಆದರೆ ಕೃಷ್ಣ ಅದನ್ನು ಆಕ್ಸೆಪ್ಟ್ ಮಾಡ್ತಾನೆ, ಯಾಕೆಂದ್ರೆ ಕೃಷ್ಣ ಹತ್ರ ಎಷ್ಟು ಉಂಟು ಬೇಕಾದಷ್ಟು, ಬಟ್ ಈ ಬ್ರಾಟ್ ಇಟ್ ವಿತ್ ಲವ್, ಆ ಪ್ರೀತಿಯಿಂದ ತಂದಿದ್ದಾನೆ, ಕೃಷ್ಣ ಆಕ್ಸೆಪ್ಟ್ ಮಾಡಿದ್ದಾನೆ. ಹಾಗೆ ಕೆಲವೊಮ್ಮೆ ನಮ್ಗೆ ಆಗ್ಬೋದು, ನನ್ನ ಹತ್ರ ಎಂತ ಇಲ್ಲ. ನನ್ನ ಮೇನ್ ಬೇಕಿರುವಂಥದ್ದು ಪ್ರೀತಿ, ಲವ್. ಮತ್ತೆ ಈ ಲವ್ ಎಂತಂದ್ರೆ, ಈ ಭೌತಿಕವಾದ ಲವ್ಗೆ ಇದಕ್ಕೆ ಮತ್ತೆ ಆ ಲವ್ಗೆ ತುಂಬ ಅಜಗಜಾಂತರ ವ್ಯತ್ಯಾಸ ಉಂಟು. ನಮ್ಮ ಈ ಸೋಕಾಲ್ಡ್ ಲವ್, ಮೆಟೀರಿಯಲ್ ಲವ್ ನಾವು ಹೇಳ್ತೇವೆ. ಹೇಗಂದ್ರೆ ಭೌತಿಕವಾಗಿ ಬರುವಂತ ಲವ್, ಭೌತಿಕ ಲೋಕದಲ್ಲಿ ಲವ್ ಮೀನ್ಸ್ ಪ್ರಭುಪಾದ ಹೇಳುವಂಥದ್ದು ಓನ್ಲಿ ವಿತ್ ಕೃಷ್ಣ. ಯಾಕೆ ಅಂದ್ರೆ ಈಸ್ ಅವರ್ ಇಟರ್ನಲ್ ಮಾಸ್ಟರ್,
ಈಸ್ ಅವರ್ ಇಟರ್ನಲ್ ಫಾದರ್. ನಾವು ಅವನ ಅಂಶ, ಭಗವಂತನ ಅಂಶ. ಹಾಗೆ ಎಸ್, ಈಗ ವಾಪಸ್ ಹೋಗುವ ಭಾವಾರ್ಥಕ್ಕೆ ಒಂದು ನಿಮಿಷ. ಹಲವು ವಿವಿಧ ಪದ ಕೊಟ್ಟರು ಕೂಡ ವೇಸ್ಟ್ ಅಂತೆ. ಓಕೆ, ಸ್ವೀಕೃತವಾಗುವುದಿಲ್ಲ. ದೇವೋತ್ತಮ ಪುರುಷನಿಗೆ ನಾವು ಲಂಚ ನೀಡುವಂತಿಲ್ಲ. ಎಂತ ಲಂಚ ಕೊಡುವಂಥದ್ದು? ಈಗ ನಾವು ಹೇಳ್ತೇವೆ ಕರೋರ್ಪತಿ, ಲಖ್ಪತಿ, ಆಪತಿ. ಕೃಷ್ಣ ಇಸ್ ಅ ಲಕ್ಷ್ಮೀಪತಿ. ಕೃಷ್ಣ ಇಸ್ ಅ ಲಕ್ಷ್ಮೀಪತಿ ಅಂದ್ರೆ ಅನ್ಲಿಮಿಟೆಡ್ ವೆಲ್ತ್ ಉಂಟದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಚಿಂತಾಮಣಿಗಳು ನೆಲದ ಕೆಳಗೆ. ನಿಮ್ಗೆ ಒಂದು ಚಿಂತಾಮಣಿ ಆ ಟಚ್ ಒಂದು ಸಿಕ್ಕಿದ್ರೆ ನಿಮ್ಮ ಎಲ್ಲ ಇಚ್ಛೆ ಈಡೇರ್ತದೆ. ಈಗ ನಮ್ಗೆ ಇಚ್ಛೆ ಇರ್ತದೆ, ಯಸ್ ನನಗೆ ಐ ವಾಂಟ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್. ಎಸ್, ಈಗ ಇದರಲ್ಲಿ ಎಷ್ಟು ಮಂದಿ ಈಗ ನಿಮಗೆ ಆಫರ್ ಮಾಡ್ತಾರೆ, ನೀವು ಪ್ರಧಾನಮಂತ್ರಿ ನಿಮ್ಗೆ ಪ್ರಧಾನಮಂತ್ರಿ ಆಗಿ ಅಂತ? ಯಾರೆಲ್ಲ ಆಕ್ಸೆಪ್ಟ್ ಮಾಡ್ತೀರಿ ಪ್ರಧಾನಮಂತ್ರಿ? ಎಸ್, ದಯವಿಟ್ಟು ಇಲ್ಲಿ ಸತ್ಯ ಹೇಳಿ, ಹಾರ್ಟ್ ಅನ್ನು ಟಚ್ ಮಾಡಿ ಹೇಳಿ. ಓಕೆ, ನಿಮಗೆ ಬಂದು ಹೇಳ್ತಾರೆ ನೀವು ಪ್ರಧಾನಮಂತ್ರಿ ಆಗ್ಬೇಕಂತ, ನೀವು ರೆಡಿ ಅಂತ ಹೇಳುವಂಥದ್ದು, ಹೋಗ್ತೀರಾ ಇಲ್ವಾ? ಇಲ್ಲ ಗುರುಜಿ. ಹಾ, ಹೋಗಲ್ಲ ಟಚ್ ಮಾಡಿ ಹೇಳಿ, ಟಚ್ ಮಾಡಿ. ಅರ್ಹತೆನೇ ಇಲ್ಲ, ಹಾ, ಅರ್ಹತೆನೇ ಇಲ್ಲ ನಮ್ಗೆ. ಪ್ರಭುಜಿ. ಈಗ ಅರ್ಹತೆ ಇಲ್ಲದಿದ್ರು ಕೂಡ ಈಗ ನಿಮ್ಗೆ ಒಂದು ಆಫರ್ ಮಾಡಿದ್ರು, ನೀವು ಹೋಗ್ತೀರಾ ಇಲ್ವಾ? ಇಲ್ಲ ಪ್ರಭು. ಈಗ ಇಲ್ಲ ಗುರುಜಿ ಹೋಗಲ್ಲ. ಈಗ ಓಕೆ, ಎಸ್. ಈ ಯಾರು ಅನಿಲ್ ಕಪೂರ್ ಒಂದು ಮೂವಿ ಉಂಟು, ನಾಯಕ್ ಮೂವಿ ಅಂತ. ಅದರಲ್ಲಿ ಹೇಗೆಂದ್ರೆ ಅಂಬರೀಶ್ ಪುರಿ. ಓಕೆ, ಅಂಬರೀಶ್ ಪುರಿಯನ್ನು ಇಂಟರ್ವ್ಯೂ ಮಾಡುವಂಥದ್ದು ಅವ CM. ಆಗ ಮಾತಾಡುವಾಗ ಎಂತ ಹೇಳುವಂಥದ್ದು, ಮೀಡಿಯಾ ಜರ್ನಲಿಸ್ಟ್, ಅದಕ್ಕೆ ಹೇಳುವಂಥದ್ದು ಅವನು ತಪ್ಪೆಲ್ಲ ಹುಡುಕ್ತಾನೆ. ಹಾಗೆ ಹೇಳುವಂಥ ನೀನು ಅಚ್ಚಾ ಆಪ್ ಏಕ್ ದಿನಕ್ಕೆ ಲಿಯೇ CM ಬನ್ ಜಾವ್ ಹೇಳ್ತಾನೆ. ಮತ್ತೆ ಅವ ಒಂದು ದಿವಸಕ್ಕೆ CM ಆಗ್ತಾನೆ. ಹಾಗೆ ನಿಮ್ಗೆ ಕೂಡ ಯಾರಾದ್ರೂ ಆಗಿ ಒಂದು ದಿವಸಕ್ಕೆ CM ಆಗಿ ಅಂತ ಹೇಳ್ತಾರೆ. ನೀವು ಹೋಗ್ತಿರಲ್ವ? ಸತ್ಯ ಹೇಳಿ, ಸತ್ಯ. ಬಹುತೇಕ ಹಾ, ಎಸ್, ಒಳಗಿರುವಂತ ನಮ್ಮ ಡಿಸೈರ್ ಅದನ್ನ ಬಿಚ್ಚಿ ಹೇಳ್ಬೇಕು ನಾವು. ನಮಗಾಗಲ್ಲ ಪ್ರಭುಜಿ. ಆಗಲ್ಲ. ಹೇಗೆಂದ್ರೆ ನಮ್ಗೆ ಆ ಡಿಸೈರ್ ಇರ್ತದೆ. ಓಕೆ, ಈಗ ಎಂತಂದ್ರೆ ಇಂಥದ್ದು ಡಿಸೈರ್ ಎಲ್ಲ ಇರ್ತದೆ ನಮ್ಗೆ ಒಳಗೆ. ಈಗ ಓಕೆ ಓಕೆ ಹಾಗೆ ನಾವು ಭಗವಂತನಿಗೆ ಎಂತ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೆ. ಈಸ್ ಅ ಲಕ್ಷ್ಮೀಪತಿ, ಅನ್ಲಿಮಿಟೆಡ್, ಈಸ್ ಹ್ಯಾವಿಂಗ್ ರಿಚಸ್. ಎಂತ ನಾವು ಲಂಚ ಕೊಡುವಂಥದ್ದು? ಕೆಲವರು ಹೇಳ್ತಾರೆ ನನಗೆ ಇದು ಕೆಲಸ ಆದರೆ ನನಗೆ ನನ್ನ ಜಾಗ ಸೇಲ್ ಆದರೆ ನನಗೆ 1 ಕೋಟಿ ಸಿಗ್ತದೆ, ನಾನು 50 ಲಕ್ಷ ನಿಮಗೆ ಕೊಡ್ತೇನೆ ದೇವಸ್ಥಾನಕ್ಕೆ. ಸೇಲ್ ಆಗದಿದ್ರೆ ನಾನು ಕೊಡೋದಿಲ್ಲ. ಅಂದರೆ ನಮ್ಮ ಡೀಲಿಂಗ್ಸ್ ಆ ರೀತಿ ಇರ್ತದೆ. ಓಕೆ, ಅವನೆಷ್ಟು ದೊಡ್ಡವನೇ ಅಂದರೆ ನಮ್ಮ ಲಂಚಕ್ಕೆ ಅಲ್ಲಿ ಬೆಲೆಯೇ ಇಲ್ಲ, ಅವನಿಗೆ ಯಾವ ಕೊರತೆಯೂ ಇಲ್ಲ. ಅವನು ಸ್ವಯಂ ಪೂರ್ಣನಾದ್ದರಿಂದ ನಾವು ಅವನಿಗೆ ಏನನ್ನು ಅರ್ಪಿಸಬಲ್ಲೆವು? ಎಂತ ಕೊಡ್ಲಿಕ್ಕೆ ಆಗ್ತದೆ? ಸ್ವಯಂ ಪೂರ್ಣ ಅಂತವ. ಆಕ್ಚುಲಿ ಕೆಲವರು ಹೇಳ್ತಾರೆ, ದೊಡ್ಡ ದೊಡ್ಡ ಒಬ್ಬರು ನೋಡಿ, ಇವರು ಮಾರ್ವಾಡಿ, ಹೇಗೆ ಅಂದರೆ ತುಂಬ ಲಾಂಗ್ ಬ್ಯಾಕ್, ಒಂದು 8 years ಬ್ಯಾಕ್. ಹಾಗೆ ಜನ್ಮಾಷ್ಟಮಿಗೆ ಯಾವುದಕ್ಕೆ ಡೊನೇಷನ್ ಓದೋದು, ತುಂಬ ರಿಚ್ ಅವರು ಜನ್ಮಾಷ್ಟಮಿಗೆ 100 ರೂಪಾಯಿ ಕೊಟ್ಟರು. ಈ ಕ್ಯಾನ್ ಗಿವ್ ಎಂತಂದರೆ ಕೋಟಿ ಗಟ್ಟಲೆ ಕೊಡ್ಬೋದು. ಈ ಕ್ಯಾನ್ ಗಿವ್ ಕ್ರೋರ್ಸ್. ಬಟ್ ಆದ್ರೆ ಎಂತ ಆಯ್ತಂದ್ರೆ ಅವ್ರು ಹೇಳುವಂಥದ್ದು, ಕ್ಯಾ ಹಮ್ ದೇ ಸಕ್ತೆ ಭಗವಾನ್ ಕೆ ಲಿಯೆ, ಭಗವಾನ್ ಕೆ ಪಾಸ್ ಇತ್ನಾ ಹೈ, ಭಗವಾನ್ ಕೆ ಪಾಸ್ ಇತ್ನಾ ಹೈ, ಕ್ಯಾ ದೇ ಸಕ್ತೆ. ಹಾಗೆ ಇದೆಲ್ಲ ಫಿಲಾಸಫಿ ಹೇಳ್ತಾರೆ ಕೆಲವರು, ಈ ರೀತಿಯ ಫಿಲಾಸಫಿ ಹೇಳ್ತಾರೆ. ಅಂದ್ರೆ ನಾವು ಎಂತ ಕೊಡುದು ಭಗವಂತನಿಗೆ? 100 ರೂಪಾಯಿ ಕೊಟ್ರು ಅಂದ್ರೆ ನಿಮಗೆ ತಿಳಿತಾ ನಾನು ಎಂತ ಹೇಳಿಕ್ಕೆ ಹೋದೆ ಅಂತ? ಅಂದ್ರೆ ಅವ್ರದ್ದು ಬೇಕಾದಷ್ಟು ಉಂಟು, ಆದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಅವ್ರು ಹೇಳುವಂತದ್ದು ಫಿಲಾಸಫಿ, ನಾವು ಭಗವಂತನಿಗೆ ಎಂತ ಕೊಡುವಂತದ್ದು, ಅವನ ಹತ್ರ ತುಂಬಾ ಉಂಟು. ಸರಿ, ಅರ್ಥ ಆಯ್ತಾ ನಿಮ್ಗೆ ಎಲ್ಲರಿಗೂ? ಅರ್ಥ ಆಯ್ತು ಅರ್ಥ ಆಯ್ತು ಪ್ರಭು. ಜನರು ಅಂತಂದ್ರೆ ಫಿಲಾಸಫಿಯನ್ನು ಅವರಿಗೋಸ್ಕರ ಯೂಸ್ ಮಾಡ್ತಾರೆ.
ಎಂತ ಕೊಡುವಂಥದ್ದು? ಭಗವಂತನ ಹತ್ರ ಬೇಕಾದಷ್ಟು ಉಂಟು, ಕೊಡ್ಲಿಕ್ಕೆ ಮನಸ್ಸಿಲ್ಲ. ಹಾಗೆ ಸ್ವಯಂಪೂರ್ಣ ನಾವು ಅವನಿಗೆ ಏನನ್ನು ಅರ್ಪಿಸಬಲ್ಲೆವು, ಈ ರೀತಿ ಹೇಳ್ತಾರೆ. ಈ ಡೈಲಾಗನ್ನು ಅವರು ಹೇಳಿದ್ರು ನನಗೆ, ಅದಕ್ಕೆ ನನಗೆ ನೆನಪಾಯಿತು. ನಾವು ಎಂತ ಕೊಡುವಂಥದ್ದು ಭಗವಂತನಿಗೆ? ಅವನ ಹತ್ರ ಬೇಕಾದಷ್ಟು ಉಂಟು. ತುಂಬ ಮಂದಿ ಹೇಳಿದ್ದಾರೆ, ತುಂಬ ಮಂದಿ ನಮ್ಮ ಪ್ರೀಚಿಂಗಲ್ಲಿ ತುಂಬ ಮಂದಿ ಹೇಳಿದ್ದಾರೆ ಇದನ್ನು. ಪ್ರತಿಯೊಂದು ಅವನಿಂದ ಉತ್ಪನ್ನವಾಗುತ್ತದೆ. ಭಗವಂತನಿಗೆ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆಗಳನ್ನು ತೋರಿಸಲು ಮಾತ್ರ ಅರ್ಪಿಸುತ್ತೇವೆ. ಹಾಗಾಗಿ ಎಲ್ಲವೂ ಅವನಿಂದ ಬರುವುದಂತೆ. ವಾಟ್ ವಿ ಕ್ಯಾನ್ ಗಿವ್? ವಿ ಕ್ಯಾನ್ ಗಿವ್ ಓನ್ಲಿ ಗ್ರಾಟಿಟ್ಯೂಡ್, ಕೃತಜ್ಞತೆ. ಎಸ್ ಕೃಷ್ಣ, ಹೇಗೆ ಅಂದರೆ, ನನಗೆ ಈ ರೀತಿ ವ್ಯವಸ್ಥೆ ಎಲ್ಲ ಕೊಟ್ಟಿದ್ಯಾ, ನಾನು ಈ ವ್ಯವಸ್ಥೆಗೆ ಯೋಗ್ಯ ಅಲ್ಲ, ನನ್ನ ಯೋಗ್ಯತೆಗಿಂತ ನೀನು ಜಾಸ್ತಿ ಕೊಟ್ಟಿದ್ದೀಯಾ. ಸೊ ಗ್ರಾಟಿಟ್ಯೂಡ್, ಕೃತಜ್ಞತೆ. ಭಗವಂತ, ನನ್ನನ್ನು ಈ ಒಂದು ಪರಿಸ್ಥಿತಿಯಲ್ಲಿ ನೀನು ಇಟ್ಟಿದ್ದೀಯಾ, ಈ ಸಿಚುವೇಶನ್ ಅಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇದು ನಿನ್ನ ಕೃಪೆಯಿಂದ ನನ್ನನ್ನು ಇಟ್ಟಿದ್ದೀಯಾ. ಹಾಗಾಗಿ ಯಾವಾಗಲೂ ನಾವು ಕೃತಜ್ಞರಾಗಬೇಕಂತೆ ಭಗವಂತನ ಎದುರು, ಗ್ರಾಟಿಟ್ಯೂಡ್. ನಾವಾದ್ರೆ ಎಂತ ಹೇಳುವಂಥದ್ದು ಭಗವಂತನಿಗೆ, ಎಂತ ಭಗವಂತ, ನಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ನನಗೆ ಈ ಕಷ್ಟ ಕೊಡ್ತಾ ಇದೆಯಾ, ನೀವು ಯಾಕೆ ನನಗೆ ಈ ಕಷ್ಟ ಕೊಡ್ತಾ ಇದೆಯಾ? ಕೂಗ್ತೇವೆ ನಾವು. ಅಂದ್ರೆ ನಾವು ಕೂಗುದಂದ್ರೆ ವಿ ಆರ್ ರಿವೋಲ್ಟಿಂಗ್ ಅಗೇನ್ಸ್ಟ್ ದಿ ಲಾರ್ಡ್. ಯಾಕೆ ನನಗೆ ಹೀಗೆ ಮಾಡಿದ್ಯಾ, ನನಗೆ ಯಾಕೆ ಹೀಗೆ ಮಾಡಿದ್ಯಾ? ವಿ ಆರ್ ನಾಟ್ ಪ್ಲೀಸ್ ವಿತ್ ಕೃಷ್ಣ. ಕೃಷ್ಣ ಎಂಥದ್ದು ಮಾಡಿದ್ದಾನೆ, ನಾವು ಎಂತ ಮಾಡೋದಂಥದ್ದು? ನನಗೆ ನೀನು ಹೀಗೆ ಮಾಡಿದ್ಯಾ, ನಾನು ಹೀಗೆ ಮಾಡಬಾರ್ದಿತ್ತು, ನೀನು ಎಂತ ಮಾಡಿದ್ಯಾ, ಇಟ್ ಈಸ್ ರಾಂಗ್, ಐ ಆಮ್ ಎಲಿಜಿಬಲ್ ಫಾರ್ ದಿಸ್ ಥಿಂಗ್, ಈ ರೀತಿ ನಾವು ಹೇಳುವಂಥದ್ದು. ಆದರೆ ಇಲ್ಲಿ ಅಂತ ಹೇಳುವಂಥದ್ದು ವಿ ಶುಡ್ ಬಿ ಗ್ರಾಟಿಟ್ಯೂಡ್ ಅಂತೆ. ನೆಕ್ಸ್ಟ್, ಶುದ್ಧ ಭಕ್ತನು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ವಾಸಿಸುತ್ತಾನೆ ಎಂಬುದನ್ನು ತಿಳಿದಿದ್ದಾನೆ. ಹೀಗಾಗಿ ಅವನಿಂದ ಭಗವಂತನಿಗೆ ಈ ಕೃತಜ್ಞತೆ ಮತ್ತು ಪ್ರೀತಿಯು, ಶುದ್ಧ ಭಕ್ತ ಯಾವಾಗಲೂ ಗ್ರಾಟಿಟ್ಯೂಡ್ ಭಗವಂತನಿಗೆ ಮತ್ತೆ ಪ್ರೀತಿ ಯಾವಾಗಲೂ ಇರ್ತದೆ. ಯಾಕಂದ್ರೆ ಶುದ್ಧ ಭಕ್ತ ಎಂತ ಯೋಚನೆ ಮಾಡೋದಂದ್ರೆ, ಕೃಷ್ಣ, ನಾನು ಈ ಪೊಸಿಷನ್ ಅಲ್ಲಿ ಇದ್ದೇನೆ ಬಿಕಾಸ್ ಆಫ್ ಯು, ಬಿಕಾಸ್ ಆಫ್ ಯುವರ್ ಮರ್ಸಿ. ನನಗೆ ಅರ್ಹತೆ ಇಲ್ಲ, ಆದರೆ ನೀನು ನನಗೆ ಅರ್ಹತೆಗಿಂತ ಜಾಸ್ತಿ ನೀನು ಕೊಟ್ಟಿದ್ದೀಯಾ, ಇದು ಯೋಚನೆ ಮಾಡ್ತಾ ಇರ್ತಾನೆ ಯಾರು ಶುದ್ಧ ಭಕ್ತ. ಅಂತೆಯೇ ಪ್ರಸಾದ ವಿತರಣೆಯು ದೇವಾಲಯದ ಪೂಜೆಯಲ್ಲಿ ಅವಶ್ಯವಾಗಿ ಸೇರುತ್ತದೆ. ಪ್ರಸಾದ ವಿತರಣೆ ಮಾಡಲೇಬೇಕಂತ ಪ್ರಭುಪಾದ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ತನ್ನ ಖಾಸಗಿ ನಿವಾಸದಲ್ಲಿ ಅಥವಾ ಖಾಸಗಿ ಕೊಠಡಿಯಲ್ಲಿ ದೇವಾಲಯ ನಿರ್ಮಿಸಬೇಕು. ಕೆಲವರು ನಾನು ಮನೆಯಲ್ಲಿ ಇದು ಮಾಡ್ತೇನೆ, ಪ್ರಭುಪಾದ ಅಂತ ಹೇಳ್ತಾರೆ ನೋಡಿ. ಖಾಸಗಿ ಅಂದ್ರೆ ನಮ್ಮ ಮನೆ, ಖಾಸಗಿ ಕೊಠಡಿಯಲ್ಲಿ ದೇವಾಲಯ ನಿರ್ಮಿಸಬೇಕು. ಭಗವಂತನಿಗೆ ಕೆಲವೊಂದು ಅರ್ಪಿಸಬೇಕು, ಅನಂತರ ನಾವು ತಿನ್ನಬೇಕೆಂದಲ್ಲ. ಸುಮ್ಮನೆ ಆಹಾರ ಪದಾರ್ಥಗಳನ್ನು ತಯಾರಿಸಿ ಅಡಿಗೆ ಮಾಡಿ ಪರಂಪ್ರಭುವಿನೊಂದಿಗೆ ವ್ಯಕ್ತಿಯು ಸಂಬಂಧವನ್ನು ಅರಿಯದೆ ತಿನ್ನೋದಕ್ಕಿಂತ ಹಾಗೆ ಮಾಡೋದು. ಅಂದರೆ ಈಗ ಮನೆಯಲ್ಲಿ ನಾವು ಮಾಡುವ ದೇವರಿಗೆ ಅರ್ಪಣೆ ಮಾಡುವಂಥದ್ದು, ಯಾರು ಸುಮ್ಮನೆ ಭಗವಂತನಿಗೆ ಅರ್ಪಣೆ ಮಾಡದೆ ತಿಂತಾನೆ ಅದಕ್ಕಿಂತ ಬೆಟರ್ ಅಂತೆ. ಆದರೆ ಬೆಸ್ಟ್ ಅಂತಂದ್ರೆ ದೇವಸ್ಥಾನದಲ್ಲಿ ಕೊಡುವಂಥದ್ದು, ದೇವಸ್ಥಾನದಲ್ಲಿ ಕೊಡುವಂಥದ್ದು ಬೆಸ್ಟ್. ಮನೆಯಲ್ಲಿ ನಾವು ಪ್ರಸಾದ ಮಾಡಿ ತಿನ್ನುವಂಥದ್ದು ಓಕೆ, ಆದರೆ ಬೆಸ್ಟ್ ಅಂತಂದ್ರೆ ದೇವಸ್ಥಾನ. ಇದು ಪ್ರಭುಪಾದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ 3 ರೀತಿಯ ಇದು ಕೆಟಗರಿ. ಒಂದು ಆಫರ್ ಮಾಡದೆ ತಿನ್ನುವವ, ಇನ್ನೊಂದು ಮನೆಯಲ್ಲಿ ಆಫರ್ ಮಾಡಿ ತಿನ್ನುವವ, ಇನ್ನು ಟೆಂಪಲ್ ಇಸ್ ಹೈಯೆಸ್ಟ್ ಪ್ರಭುಪಾದ ಹೇಳುವಂಥದ್ದು. ದೇವ ಅವಶ್ಯವಾಗಿ ಸೇರುತ್ತದೆ. ಓಕೆ, ಈ ರೀತಿಯಲ್ಲಿ ವರ್ತಿಸುವ ಜನರು ಪಶುಗಳ, ಅಂದರೆ ಯಾರು ಆಫರ್ ಮಾಡದೆ ತಿಂತಾನೆ ಈಸ್ ಎ ಪ್ರಾಣಿ, ಪಶು. ಆದರೆ ಉನ್ನತ ಮಟ್ಟದ ಅರಿವನ್ನು ಹೊಂದಲು ಅಪೇಕ್ಷಿಸಿದ ಭಕ್ತನು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಎಂಬುದನ್ನು ತಿಳಿಯಬೇಕು. ಅಂದರೆ ಹೊಂದಿರಬೇಕು ಎಲ್ಲ ಜೀವಿಯ ಮೇಲೆ ಸಹಾನುಭೂತಿ. ಭಕ್ತನು ಪರಮಪ್ರಭುವನ್ನು ಪೂಜಿಸಬೇಕು ಮತ್ತು ಸಮಾನ ಹಂತದ ವ್ಯಕ್ತಿಗಳನ್ನು ಸ್ನೇಹ ನೋಡಿ. ಅಂದರೆ ಈಗ ಭಕ್ತಿಯಲ್ಲಿ ಯಾರು ಈಕ್ವಲ್ಸ್ ಇದ್ದಾರೆ ಅವರೊಟ್ಟಿಗೆ ನಾವು ಎಂತ ಮಾಡಬೇಕು? ಸ್ನೇಹ, ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಈಕ್ವಲ್ಸ್. ಅಜ್ಞಾನಿಗಳಿಗೆ ಸಹಾನುಭೂತಿ ತೋರಿಸಬೇಕು. ಯಾರು ಅಜ್ಞಾನಿ ಅವನಿಗೆ ಸಹಾನುಭೂತಿ. ಪ್ರಸಾದ ವಿತರಿಸೋ ನೋಡಿ, ಹಾಗೆ ಪ್ರಸಾದವನ್ನು ಕೊಡ್ಬೇಕು ನಾವು. ಪ್ರಸಾದ ಕೊಟ್ಟು 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 ಅಜ್ಞಾನಿ ಲೈನ್ಗೆ ಬರ್ತಾನೆ. ದೇವದ ಪುರುಷನ ಅರ್ಪಣೆ ಮಾಡುವ ವ್ಯಕ್ತಿಗಳು ಅಜ್ಞಾನಿ ಜನಸ್ತೋಮಕ್ಕೆ ಪ್ರಸಾದ ವಿತರಣೆ ಮಾಡುವುದು ಅಗತ್ಯವಾಗಿದೆ. ಭಗವಂತನು ನೈಜ ಪ್ರೇಮ ಮತ್ತು ಭಕ್ತಿಯನ್ನು ಸ್ವೀಕರಿಸ್ತಾನೆ. ಅನೇಕ ಅಮೂಲ್ಯ ಆಹಾರ ಪದಾರ್ಥಗಳನ್ನು ಒಬ್ಬ ವ್ಯಕ್ತಿಗೆ ಕೊಡಬಹುದು, ಆದರೆ ಆ ವ್ಯಕ್ತಿಯು ಹಸಿದಿರದಿದ್ದರೆ ಅವನಿಗೆ ಕೊಟ್ಟುದೆಲ್ಲವೂ ಅಂದರೆ
ನೋಡಿ, ಇದು ನಾವು ತುಂಬಾ ಹೇಗಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಈಗ ನೀವೊಂದು ಗಿಫ್ಟ್ ಕೊಡ್ತೀರಿ ಒಬ್ಬರಿಗೆ, ಡಿವೋಟಿಗೆ, ಆದ್ರೆ ಗಿಫ್ಟ್ ಕೊಡುವಾಗ ಅವರು ಅದನ್ನು ಯೂಸ್ ಮಾಡುವುದಿಲ್ಲ, ಪ್ರಯೋಜನವಿಲ್ಲ. ಈಗ ನೀವೊಂದು ಡಿವೋಟಿಯನ್ನು ಮನೆಗೆ ಕರೆಸ್ತೀರಿ ಪ್ರಸಾದಕ್ಕೆ, ನೀವು ಮಾಡಿದ ಪ್ರಸಾದ ಅವರು ತಿನ್ನುವುದಿಲ್ಲ ಇಲ್ಲ. ಸೊ ಆಲ್ವೇಸ್ ಯು ಶುಡ್ ಗಿವ್ ಗಿಫ್ಟ್, ಸಚ್ ಎ ಗಿಫ್ಟ್ ವಿಚ್ ಈಸ್ ಯೂಸಿಂಗ್ ಅಂಡ್ ತಿನ್ನುವಂಥದ್ದು ಕೂಡ ಅವನಿಗೆ ಯಾವುದು ಇಷ್ಟ ಅದನ್ನು ಮಾಡಿಕೊಡ್ಬೇಕು, ಇದು ತುಂಬಾ ಮುಖ್ಯ. ಹಾಗೆ ಅನೇಕ ಅಮೂಲ್ಯ ಆಹಾರ ಪದಾರ್ಥಗಳನ್ನು ಒಬ್ಬ ವ್ಯಕ್ತಿ ಕೊಡಬಹುದು, ಆದರೆ ವ್ಯಕ್ತಿ ದೀರದಿದ್ದಾರೆ, ಅಂದ್ರೆ ಅವನಿಗೆ ಹಸಿವೇ ಇಲ್ಲ, ನಾವು ಪ್ರಯೋಜನವಿಲ್ಲ, ಅವನಿಗೆ ಕೊಟ್ಟದೆಲ್ಲವೂ ನಿರುಪಯುಕ್ತವಾಗ್ತದೆ. ಹಾಗೆ ನಾವು ವಿಗ್ರಹಕ್ಕೆ ಅನೇಕ ಅಮೂಲ್ಯ ವಸ್ತುಗಳನ್ನು ಅರ್ಪಿಸಬಹುದು, ಆದರೆ ಭಕ್ತಿಯ ನೈಜ ಭಾವವನ್ನು ಹೊಂದಿರೋದು, ಅಂದ್ರೆ ಒಳಗೆ ಭಾವ ಇಲ್ಲ, ನಾವು ಅರ್ಪಣೆ ಮಾಡಿ ಪ್ರಯೋಜನವಿಲ್ಲ. ಹಾಗೆ ಮೈನ್ ಒಳಗೆ ರಿಫಾರ್ಮೇಶನ್ ಆಗಬೇಕು, ಚೇಂಜ್ ಆಗಬೇಕು, ಪರಿವರ್ತನೆ ಒಳಗೆ, ಆತ್ಮಶುದ್ಧಿ. ಮತ್ತು ಭಗವಂತನು ಎಲ್ಲೆಡೆಗಳಲ್ಲೂ ಇರುವವನೆಂಬ ನೈಜ ಜ್ಞಾನ ಪಡೆದಿರಿದ್ರೆ ಆಗ ನಮ್ಮ ಭಕ್ತಿ ಸೇವೆಯಲ್ಲಿ ಕೊರತೆ ಇರುತ್ತದೆ. ನಾವು ಅಂತ ಅಜ್ಞಾನ ಸ್ಥಿತಿಯಲ್ಲಿ ಭಗವಂತನು ಸ್ವೀಕರಿಸುವಂತಹ ಏನೋ ಒಂದನ್ನು ಅರ್ಪಿಸಲಾರೆವು. ಎಸ್, ಹರೇ ಕೃಷ್ಣ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಪತಿತನಾಂ ಪಾವನಿಭ್ಯೋ ವೈಷ್ಣವ್ಯಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ.